ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಅಪ್ಪು ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ತುಳು ಚಿತ್ರರಂಗಕ್ಕೂ ಇದೆ. ಹೊಸಬರನ್ನು ಪ್ರೋತ್ಸಾಹಿಸೋ ಅಪ್ಪು ತುಳು ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಏನು, ಯಾವ ರೀತಿ ಪ್ರೋತ್ಸಾಹಿಸಿದ್ದಾರೆ ಎನ್ನುವುದನ್ನು ನಿರ್ದೇಶಕ ರಂಜಿತ್ ಸುವರ್ಣ ಬಿಚ್ಚಿಡಲಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅವರು ಏನೆಂದು ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗೆ ಇದೆಯಾ ಅಂತ ಗೊತ್ತಿಲ್ಲ. ನನ್ನ ಸಿನಿಮಾಗೆ ಅವರಲ್ಲಿ ಹಾಡು ಹಾಡಿಸೋ ಅವಕಾಶ ನನಗೆ ಸಿಕ್ತು. ಹಾಗಾಗಿ ಅವರ ಜೊತೆ ಕಳೆದ ನನ್ನ ಅನುಭವಗಳನ್ನು ಹೇಳಬೇಕಾಗುತ್ತೆ ಎಂದು ಮಾತು ಶುರು ಮಾಡಿದ್ರು ನಿರ್ದೇಶಕ ರಂಜಿತ್ ಸುವರ್ಣ. ಸುರುಕಾದೆ ಅನ್ನ ಬಗ್ಗೆ ಪಾತೇರ್ನತ್ತು ಮಲ್ಲ ಜನ ಯಾನತ್ತು, ಬಟ್ ಆ ರೆಂಜಿನ ಬಂದು ಇಡೀ ಕರ್ನಾಟಕ ಜನಕ್ಲೇ ಗೊತ್ತುಂಡು. ಅನ್ನ ಹೆಂಚಿನ ಕ್ಯಾರೆಕ್ಟರ್ ಬಂದು ಮಾತಾಡಲು ಗೊತ್ತುಂಡು. ಸೊ ಇನ್ನು ಎನ್ನ ಬಾಯಿಡೆ ಪನೋಡು ಬಂದಿಲ್ಲ ಪನ ಅಂಚಿನ ಯೋಗ್ಯತೆ ಹೆಂಗೆ ಉಂಟೆ ಬಂದಿಲ್ಲ ಹೆಂಗೆ ಗೊತ್ತು. ಬಟ್ ಅನ್ನೊಟ್ಟಿಗೆ ಒಂಚಿ ಎನ್ನ ಪಿಕ್ಚರ್ಗೆ ಬರ್ತೆ ಬಂದ್ಕೊಂಡು ಅಂಚಿನ ಒಂದು ಅವಕಾಶ ಹೆಂಗೆ ಇತ್ತು. ಸೊ ಅಂಚಾದ ಅನ್ನ ಬಗ್ಗೆ ಒಂದು ರಡ್ಡು ಪಾತ್ರ ಪನೋಡ. ಸೊ ಎನ್ನ ಅನುಭವ. ಪುನೀತ್ ರಾಜ್ಕುಮಾರ್ ಅಂದರೆ ನಗುಮುಖ, ಯಾವತ್ತೂ ಕೋಪ ಮಾಡಿಕೊಂಡವರಲ್ಲ. ನಮ್ಮ ಉಮಿಲ್ ಸಿನಿಮಾಗೆ ಅವರಲ್ಲಿ ಹಾಡು ಹಾಡಿಸೋಕೆ ನಾನು ನಿರ್ದೇಶಕನಾಗಿ ಹೋಗಿಲ್ಲ, ಅವರ ಅಭಿಮಾನಿಯಾಗಿ ಹೋಗಿದ್ದೆ. ನಾವು ಚಿಕ್ಕವರಿದ್ದಾಗಿನಿಂದ ಅವರ ಸಿನಿಮಾ ನೋಡಿಕೊಂಡು ಬೆಳೆದವರು. ಅವರು ಅಂದರೆ ನನಗೆ ತುಂಬ ಅಭಿಮಾನ. ಅವರಲ್ಲಿ ಒಂದು ಹಾಡು ಆಡಿಸಬೇಕು ಅನ್ನೋ ಆಸೆ ಇತ್ತು. ಅವರು ಅಧ್ಯಕ್ಷ ಚಿತ್ರದಲ್ಲಿ ಒಂದು ಹಾಡು ಹಾಡಿದ್ರು. ಆವಾಗ ನನಗೂ ಅನಿಸಿತ್ತು, ಅಪ್ಪು ಸರಲ್ಲಿ ತುಳುವಿನಲ್ಲಿ ಹಾಡು ಹಾಡಿಸಬೇಕು, ಅದು ಜನರಿಗೆ ತುಂಬ ಇಷ್ಟವಾಗುತ್ತೆ. ಈ ವಿಚಾರವನ್ನು ರವಿ ಬಸರೂರವರಲ್ಲಿ ಹೇಳಿದ್ದೆ. ಇದಕ್ಕೆ ಅವರು ಸ್ವಲ್ಪ ಹೆಚ್ಚಾಗಿ ಮುತುವರ್ಜಿ ತೆಗೆದುಕೊಂಡು ಒಳ್ಳೆಯ ಟ್ಯೂನ್ ಮಾಡಿಕೊಟ್ರು. ಹಾಗೆ ಅಪ್ಪು ಸರ್ಗೆ ಈ ಹಾಡು ಹಾಡುವಂತೆ ಅಪ್ರೋಚ್ ಕೂಡ ಮಾಡಿದ್ರು. ಅದಕ್ಕೆ ಅಪ್ಪು ಸರ್ ಹೇಳೋಣ, ಒಳ್ಳೆ ವಿಷಯ, ಟ್ರೈ ಮಾಡೋಣ ಅಂತ ಹೇಳಿದ್ರು. ಹೀಗೆ ಉಮಿಲ್ ಚಿತ್ರದ ಹಾಡನ್ನು ಹಾಡೋದಕ್ಕೆ ಅಪ್ಪು ಸರ್ ಅವರು ಒಪ್ಕೊಂಡ್ರು ಎಂದು ರಂಜಿತ್ ಸುವರ್ಣ ಉಮಿಲ್ ಚಿತ್ರದ ಪುಟಗಳನ್ನು ಬಿಚ್ಚಿಟ್ರು. ಸೊ ಪುನೀತ್ ರಾಜ್ಕುಮಾರ್ ಪನ್ಸದ್ದಿಗೆ ಫಸ್ಟ್ ಮಾತಾಡಲ್ಲ ಗೊತ್ತುಂಡು, ಸ್ಮೈಲಿಂಗ್ ಫೇಸ್. ಏಪಲ ಎನಿ ಟೈಮ್ ಆ ತೆಲ್ತೊಂದು ಎಪ್ಪೇರು, ಏಪಲ ಕೋಪ ಬಂದಿನ ಆರತ್ತು. ಸೊ ತೆಲ್ತೊಂದು ಎತ್ತೇರಾರು. ಸೊ ಹಿಂಗೆಲ್ಲ ಉಮಿಲ್ಗೆ ಫಸ್ಟ್ ಪದ್ಯ ಬಂದಾಗ ಯಾನೊಂದು ಡೈರೆಕ್ಟರ್ ಆದಡೆ ಪೋತಿನ ಆಯ್ತು, ಯಾನೊಂದು ಜನ ಅಭಿಮಾನಿ ಆದ ಪೋತಿನ. ಎಂಚಮನೆ ಹಿಂಗೆ ಅರೆ ದೂನಾಗಡೆ ಒಂಥರ ಮಸ್ತ್ ಖುಷಿ ಆಗಿರ್ತದೆ. ಬಣ್ಣ ಇಲ್ಲೇ ಇಂಚಲ್ಲ ಆಗಲ್ಲ ಫಿಲ್ಮ್ ತೂ ಒಂದು ಬೈದಿನ ಎಂಕುಲು. ಸೊ ಒಂದು ಡೈರೆಕ್ಷನ್ ಅದು ಬನ್ನಾಗಲ್ಲ ಏನೊಂದು ಡೈರೆಕ್ಟರ್ ಅಂಚೆ ಬಂದು ಅನ್ನೋದು ಏನೊಂದು ಯಾರೊಂದು ಪಿಕ್ಚರ್ ಪದ್ಯ ಮಾಡೋದು ಬಂದದ್ದು ಹಿಂಗೆ ನಮ್ಮಿಂತ ಮಸ್ತ್ ಅಭಿಮಾನ. ಸೊ ಒಂದು ಅಭಿಮಾನದ ಮಿತ್ತ ಹಿಂಗೆ ಎರಡು ಪದ್ಯ ಬಂದು ಬಂದು ಮಸ್ತ್ ಆಸೆ ಇತ್ತು. ಯಾಕಂದ್ರೆ ಆರೊಂದು ಅಧ್ಯಕ್ಷ ಬಂದು ಒಂದು ಸಿನಿಮಾಗೆ ಟೈಟಲ್ ಸಾಂಗ್ ಬಂದಿತ್ತು, ಅಧ್ಯಕ್ಷ ಬಂದು. ಸೊ ಅಪ್ಪ ಹೆಂಗೆ ಅಂದ್ರೆ ಎರಡೊಂದು ತುಳುಟ್ಲ ಒಂದು ಅಂಚೆ ಸಾಂಗ್ ಪನ್ಪಂಡ ಒಂಜಿ ಜನಕ್ಲಿಗೆ ಒಂದು ಖುಷಿ ಆವು. ಸೊ ಅರ್ನ ಒಂಜಿ ತ್ಯೂನ್ ಟಪಂಗುಚಿ ಸಾಂಗ್ ಅರ್ನ ಒಂಜಿ ಬರ್ಪಿನ ರೀತಿ ಆ ಪಂಪಿನ ರೀತಿ ಮಸ್ತ್ ಖುಷಿ ಆಗಿತ್ತು ಅಧ್ಯಕ್ಷ ಸಿನಿಮಾಗೆ. ಸೊ ಅಂಚ ಉಮಿಲ್ದ ಟೈಟ್ಲ್ ಸಾಂಗ್ ಮಾಡ್ಕೊಂಡಾಗ ಸೊ ಒಂದು ನೆಕ್ ಆರು ಸೂಟ್ ಹಾಪೇರು ಏನೊಂದು ಪುನೀತ್ ರಾಜ್ಕುಮಾರ್ ಸಾಡ ಪನ್ಪಗ ಬಂದ ಮಸ್ತ್ ಆಸೆ ಇರ್ತದೆ. ಸೊ ಅಂಚದು ಬಂದಾಗ ಏನಾಯ್ತು ಐಕ್ ಟ್ರೈ ಮಾಡ್ತೆ. ಸೊ ರವಿ ಬಸೂರ್ ಸಾಡ ಪಂಡೆ ಇಂಚ ಈ ಸಾಂಗ್ ಆಡನೆ ಬಂದ್ಪೋಡು ಬಂದು. ಸೊ ಐಕಾರು ಒಂತೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ಒಂದು ಎಡ್ಡೆ ಟ್ಯೂನ್ ಮಂತ್ ಕೊರಿಯರ ಬಟ್ ಮಸ್ತ್ ಟೈಮ್ ದತ್ತು ಒಂದಂತೆ ರಿಚ್ ಆದ ಆ ಸಾಂಗ್ ಟ್ಯೂನ್ ಮಾಡ್ತಿ ಬೊಕ್ಕ ಇಂಚೆಂಚ ಪುನೀತ್ ಸರ್ ಅಪ್ರೋಚ್ ಮಾಡ್ತೀರಿ ಇಂಚೆಂಚ ಒಂದು ತುಳು ಸಾಂಗ್ ಬೈದಿಲ್ಲ ಸರ್ ಪನ್ನೊಂದು ಸೊ ದಾನೆ ಪನ್ಕ ಟ್ರೈ ಮಾಡ್ಬೇಕು ಅವಳೊಂಜಿ ಎಡ್ಡ ವಿಷಯ ಅಂದು ಆರು ನಮ್ಮ ಉಮಿಲ್ ಪಿಕ್ಚರ್ದ ಸಾಂಗ್ ಪಂಡ್ರೆ ಒತ್ತೊಂಡೆ. ಹಾಡು ಹಾಡೋದಕ್ಕೆ ಮೊದಲು ಅಪ್ಪು ಸರ್ ಮಾಡಿರುವ ಪ್ರಿಪ್ರೇಷನ್ ನಮಗೆ ಶಾಕ್ ನೀಡಿತ್ತು. ಏಕೆಂದರೆ ಅವರೊಬ್ಬ ಸ್ಟಾರ್ ನಟ, ಸ್ಟಾರ್ ಸಿಂಗರ್, ಹಾಗೆ ನಿರ್ಮಾಪಕರು ಕೂಡ. ಆದರೂ ನಟ ಸಾರ್ವಭೌಮ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಉಮಿಲ್ ಚಿತ್ರದ ಹಾಡನ್ನು ಪ್ರಾಕ್ಟೀಸ್ ಮಾಡ್ತಿದ್ರು. ದೋಣಿಯಲ್ಲಿ ಹೋಗುವಾಗ ಹಾಡ್ತಿದ್ರು, ತುಳುವರಲ್ಲಿ ಕೇಳಿ ತಿಳ್ಕೋತಿದ್ರು. ರೆಕಾರ್ಡ್ಗೆ ಬರುವಾಗ ಅವರು ರೆಡಿಯಾಗಿದ್ದರು. ಹೆಚ್ಚು ಟೇಕ್ ಆಗಲಿ ಬಾಯಿ ಕಟ್ಟುವುದಾಗಲಿ ಏನೂ ಆಗ್ತಿರಲಿಲ್ಲ. ನಮಗೂ ಕೂಡ ಒಬ್ಬ ಸ್ಟಾರ್ ನಟನ ಜೊತೆ ಇದ್ದೀವಿ ಅಂತ ಈ ತನಕವೂ ಫೀಲ್ ಆಗಿಲ್ಲ. ನಾನೊಬ್ಬ ಕಾಮನ್ ಮ್ಯಾನ್ ಜೊತೆ ಇದ್ದೀನಿ ಅಂತ ಅನಿಸಿತ್ತು. ಬೇಗ ಹಾಡು ಹೇಳಿದ್ರು. ಸರಿಯಾಗಿಲ್ಲ ಅಂದರೆ ಹೇಳಿ, ಮತ್ತೊಮ್ಮೆ ಹಾಡ್ತೀನಿ, ನಾನು ಫಸ್ಟ್ ಟೈಮ್ ತುಳು ಹಾಡು ಹಾಡ್ತಿದ್ದೀನಿ ಅಂತಲೂ ಹೇಳಿದರು. ತುಳು ಸಿನಿಮಾ ಅಂದರೆ ಸೀಮಿತ ಬಜೆಟ್, ಸೀಮಿತ ಮಾರ್ಕೆಟ್, ಇದ್ಯಾವುದನ್ನು ಅವರು ಪರಿಗಣನೆಗೆ ತೆಗೆದುಕೊಳ್ಳದೆ ನಾನು ತುಳುಗಾಗಿ ಹಾಡು ಹಾಡ್ತಿದ್ದೀನಿ ಎಂದು ತುಂಬ ಮುತುವರ್ಜಿಯಿಂದ ಹಾಡು ಹಾಡಿದ್ರು. ಹಾಡು ಹಾಡಿದ ಮೇಲೆ ನಾನು ಮೊದಲ ಬಾರಿಗೆ ಹಾಡು ಹಾಡ್ತಿದ್ದೀನಿ, ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ವಿಡಿಯೋದಲ್ಲಿ ಹೇಳಿದರು. ಇದು ಅವರ ದೊಡ್ಡ ಗುಣ. ಮುಖ್ಯವಾಗಿ ಹೇಳಬೇಕಂದ್ರೆ ಅಪ್ಪು ಸರ್ ಈ ಹಾಡಿಗೆ ಯಾವುದೇ ಹಣವನ್ನು ಪಡೆದಿಲ್ಲ, ಉಚಿತವಾಗಿ ಹಾಡು ಹಾಡಿದ್ದಾರೆ.
ಹಾಗೆ ಅವರ PRKಯಲ್ಲೇ ಆಡಿಯೋ ಟ್ರೈಲರನ್ನು ಅವರೇ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವರ ಮನೆಗೆ ಕರೆಸಿ ಆಡಿಯೋ ರಿಲೀಸ್ ಮಾಡಿಕೊಟ್ರು. ಮನೆಗೆ ಹೋದಾಗಲೂ ನಮ್ಮನ್ನು ಬರಮಾಡಿಕೊಂಡು ಉತ್ತಮವಾಗಿ ಟ್ರೀಟ್ ಮಾಡಿದ್ರು. ನಾವು ಹೊಸಬರು, ಅವರ ಮುಂದೆ ಏನೂ ಅಲ್ಲ, ಇದ್ಯಾವುದು ಅವರಿಗೆ ಅಗತ್ಯವೂ ಇರಲಿಲ್ಲ. ಆದರೆ ಯೂತ್ಗೆ ಅಪ್ಪು ಸರ್ ಸಪೋರ್ಟ್ ಕೊಡ್ತಿದ್ರು. ಸೊ ಆ ರೆಕಾರ್ಡಿಂಗ್ ಅನುಭವ ಬರ್ದಿಲ್ಲ ಎಂಕುಲಿ ತೆಂಚೆಂಚ ಒಂದು ಸಾಂಗ್ ಪನ್ಪ ಬಂದ ಪನಿ ಬೊಕ್ಕ ಆಲ್ ಐಕ್ಯ ಪ್ರಿಪರೇಷನ್ಸ್ ನಿಜವಾಗ್ಲೂ ಎಂಕ್ಲೆಗೆ ಶಾಕ್ ಆದಿತ್ತು. ದಾಪನ ಆರು ಒಂದು ಸ್ಟಾರ್ ನಟೆ ಅದಕ್ಕೂ ಸ್ಟಾರ್ ಸಿಂಗರ್ ಅವತ್ತಂದ ಒಂದು ಪ್ರೊಡ್ಯೂಸರ್ ಆರು. ಸೊ ಆರು ಅರ್ನ ಐದುಂಬು ನಟ ಸಾರ್ವಭೌಮ ಶೂಟಿಂಗ್ ದಪ್ಪಗ ಪೂರ ನಮ್ಮ ಸಾಂಗ್ ಪಡೆದು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೇವೆ. ಸೊ ಆರಾಗ ಲಿರಿಕ್ಸ್ ಇತ್ತು ಒಂದು ಆರಾಗಿನ ಪ್ರಾಕ್ಟೀಸ್ ಮಾಡ್ಕೊಂಡು ಶೂಟಿಂಗ್ ದಪ್ಪಗ ಓಡಾಡ್ ಪೋನಾಗ ಅವಳು ಫ್ರೀ ಟೈಮ್ ಪೂರ ಐನಾರು ಕಲ್ತೊಂದಿರ್ತೇವೆ. ತುಳು ಭಾಷೆನ ತುಳು ಎಂಚ ನಮ್ಮ ಪಂಪಿನಿ ಬಂದ ಐನ ತುಳು ತಕಲ ಕೇನೊಂದು ಮಸ್ತ್ ರೆಡಿ ಆದ ಬರ್ತಿರ್ತೇವೆ. ಸೊ ಅಂಚ ತುಂಬ ರೆಕಾರ್ಡಿಂಗ್ ಟೈಮ್ ಆರು ಬಂದಾಗ ಅದು ಈಸಿಯಾದ ಬಂದು ಹುಡಿಯರೆ ಅರೆಗ್ ದಾಲ ಜಾಸ್ತಿ ಟೇಕ್ ಆಗ್ತಜಿ ಅತ್ತು ನಾನು ದಾಳ ಬಾಯ್ ಕಾಟು ಅವಡು ಒಂದು ಅವಳು ದಾಳ ಆಗ್ತಜಿ. ಬಟ್ ರೆಕಾರ್ಡಿಂಗ್ ಮಲ್ಪುನಾಗನೆ ಎಂಕುಲು ಅದನ್ನು ಫಸ್ಟ್ ಟೈಮ್ ತೂನಾಗನೆ ಯಾನೊಂದು ಸ್ಟಾರ್ ನಟನೊಟ್ಟಿಗೆ ಉಳ್ಳೆ ಒಂದು ಇನ್ನೇ ಉಂಟದ ಫೀಲ್ ಆಗ್ತದೆ. ಸೊ ಯಾನು ಒಂದು ಕಾಮನ್ ಮ್ಯಾನ್ ನೊಟ್ಟಿಗೆ ಉಳ್ಳೆ ಒಂದು ಆ ಈಗೋ ಅದಕ್ಕೂ ಅತ್ರ ಆ ಒಂದು ಏತ್ ಮಾಡಲು ದೊಡ್ಡ ಮನೆ ಅಂತಾರೆ. ಸೊ ಅಕ್ಲ ಒಂದು ಆಟಿಟ್ಯೂಡ್ ಉಪ್ಪು ಬಂದು ಇಜ್ಜಿ ಆಕ್ಚುಲಿ ಅವು ಇತ್ತಿನ ಇಜ್ಜಾರ. ಸೊ ಅವ್ರ ನಮ್ಮಂಡೆ ಕಾಮನ್ ಮ್ಯಾನ್ ಇತ್ತಿನ ಅವ್ರ ಎಂಕ್ಲೇಲಿ ಒಂದು ಪೋಡಿಗೆ ಇತ್ತಿನ ಪೂಂಡ್ರು ಆ ಟೈಮ್ ಸೊ ಅವ್ರು ಮಸ್ತ್ ಈಸಿಯಾದ ಸಾಂಗ್ ಅನ್ನು ಪಂಡೇರು ರಪ ರಪ ಒಂಜಿ ಟೆಗಿಡ್ ಮುಗಿಪಿಟ್ಟೇರು ಎಡ್ಡಾಜಿ ನನ್ನ ಪಲ್ಲೆ ಕೂಡ ಪನ್ಪೆ ಸರಿ ಬಂದು ಪನ್ಪುಗ ಫಸ್ಟ್ ಟೈಮ್ ಪನ್ಪಿನಿ. ಸೊ ಅಂಚಾದು ಮಸ್ತ್ ಈಸಿ ಆದಿತ್ತು ಒಂದು ಪ್ರಿಪರೇಷನ್ ಆದಿತ್ತು. ನಮ್ಮ ತುಳು ಲ್ಯಾಂಗ್ವೇಜ್ ಬಂದ್ಸತಿಗೆ ನಮ್ಮ ಸೀಮಿತ ಬಜೆಟ್ ಸೀಮಿತ ಒಂದು ಅಂಚವರು ಹೋಗಲಾರ ಮೈಂಡ್ ಇತ್ತು ಅಂದ್ರೆ ಯಾನೊಂದು ತುಳುಗೋಸ್ಕರ ಒಂದು ಪದ್ಯ ಪಣಂದುಲ್ಲೆ ಬಂದ ಮಸ್ತ್ ಇಂಟ್ರೆಸ್ಟೆಡ್ ಆ ಪದ್ಯನ ಪಂದೇರು ಪದ್ಯ ಪನಿ ಬೊಕ್ಕಲಾರ ವಿಡಿಯೋ ಬಂದಿದ್ದೇನೆ ನಾನು ಫಸ್ಟ್ ಟೈಮ್ ಪಣಂದುಲ್ಲೆ ತಪ್ಪಾದಿತ್ತು ದಯಮಂತ ಮಾಪ್ ಮಾಡ್ಕೊಳ್ಳೆ ಬಂದಲಾರ ಬಂದೆ. ಸೊ ಅವರನ್ನ ಮಲ್ಲ ಗುಣ ಯಾಪಂಡ ಆ ಪನ್ಪಿನೇ ಮಲ್ಲ ಎಂಚಿನ ನೆಕ್ ಕುಡೊಂಜಿ ಮೇಯ್ನ್ ಏನು ಪನೋಡಿನ ಬಂದ ಆರು ತುಳುಕು ಫ್ರೀ ಆದ ಪದ್ಯ ಬಂತೀನಿ ಈ ಕಡೆ ₹1 ಕಾಸೆ ತೊಂದಿದ್ದೀರ. ಸೊ ಫ್ರೀ ಆದ ನಮ್ಮ ಇಂಡಸ್ಟ್ರಿಗೋಸ್ಕರ ತುಳು ಪದ್ಯ ಫ್ರೀ ಆದ ಬಂದಿತ್ತೇರು ₹1 ತೆಗೆದು ಅವತ್ತಂದೆ ಆ ನನ್ನ PRK ಆಡಿಯೋಡೆ ನಮ್ಮ ಆಡಿಯೋ ರಿಲೀಸ್ ಆವಡು ಅಥವಾ ಟ್ರೈಲರ್ ರಿಲೀಸ್ ಆವಡು ಮಾತಲ ಆರೇ ಮಂತ್ ಕೊಡ್ತೇರು ಅನ್ನ ಇಲ್ಲಡೆ ಲೆತ್ತದು ಆರೇ ಆಡಿಯೋ ರಿಲೀಸ್ ಮಂತ್ ಕೊಡ್ತಿರ್ತೇರು. ಇಲ್ಲಡೆ ಫೋನಾಗಲ್ಲ ಸರ್ ನಾವು ಉಮಿಲ್ನವ್ರು ಹೌದಾ ಬನ್ನಿ ಬನ್ನಿ ಕುತ್ಕೊಳ್ಳಿ. ಸೊ ಅಕಲೊಂಜಿ ಆ ಪಾದ್ಯನ ರೀತಿ ಅದಕ್ಕೂ ಅದನ್ನ ಎಂಗ್ಲಿ ಟ್ರೀಟ್ಮೆಂಟ್ ರೀತಿ ಅದಕ್ಕೂ ಸೊ ಎಂಗ್ಲಿ ಹೊಸ ಬೇರೆ ನಿಜ ಎಂಗ್ಲಿ ದಾಳ ಆಗ್ತದೆ ಅದನ್ನ ಎದುರು. ಸೊ ಅದನ್ನ ಇಲ್ಲಡೆ ಲೆತ್ತದು ಎಂಗ್ಲಿ ಕಾಫಿ ಕುಡಿದು ಅದನ್ನ ಸೋಫಾಡ್ ಕುಲ್ಲದು ಇನ್ನಿಲ್ಲಿ ಬರ್ತೇನೆ ಬಂದು ರೆಡಿಯಾದ ಬರ್ತದೆ ಏತು ಶೋಭೆ ಆಡಿಯೋ ರಿಲೀಸ್ ಮಂತ್ ಕೊಡ್ತಿರ್ತೇವೆ. ಐದಕ್ಕೆ ಅರ್ನೇ PRK ಆಡಿಯೋ ಮಾತ್ರ ರಿಲೀಸ್ ಮಂತ್ ಕೊಡ್ತಿರ್ತೇವೆ. ಸೊ ಅರೆಗ ಒಬ್ಬರ ಬೋರ್ಡ್ ಇರ್ತದೆ ಬಟ್ ಇತ್ತದ ಯೂತ್ಗೂ ಎನ್ನ ಪ್ರಕಾರವಾದ ಆರ್ ಸಪೋರ್ಟ್ ಮಾಡ್ತೀನಿ ಅಂತ ಬೆಟ್ಟಕಲ್ಲ ಮಂತೊಂದಿಲ್ಲ ಬಟ್ ಮಸ್ತ್ ಸಪೋರ್ಟ್ ಮಾಡ್ತಿರ್ತಾರೆ. ನನಗೆ ಅಪ್ಪು ಸರ್ ಬಿಟ್ಟರೆ ಬೇರೆ ಯಾರದ್ದು ಅಷ್ಟೊಂದು ಪರಿಚಯವಿಲ್ಲ. ನನಗೊಂದು ಹೋಪಿತ್ತು, ಕನ್ನಡದಲ್ಲಿ ಒಂದು ಸಣ್ಣ ಸಿನಿಮಾ ಮಾಡಿದರೆ ಸ್ಕ್ರಿಪ್ಟ್ ತಗೊಂಡು ಅವರ ಬಳಿ ಹೋಗ್ಬೋದು, ಕತೆ ಚೆನ್ನಾಗಿದ್ದರೆ ಅಪ್ಪು ಸರ್ ಓಕೆ ಅಂತಾರೆ ಎಂದು. ಇದೀಗ ಯಾರ ಬಳಿ ಹೋಗೋದು ಅನ್ನೋದೇ ಅರ್ಥವಾಗ್ತಿಲ್ಲ. ಏಕೆಂದರೆ ಅವರ ಹಾಗೆ ಬೆಂಬಲಿಸೋರು ಯಾರೂ ಇಲ್ಲ. PRK ಮೂಲಕ ಅದೆಷ್ಟೋ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೀಗಿರುವಾಗ ಅಪ್ಪು ಸರ್ನ ಕಳ್ಕೊಂಡು ಹೊಸಬರಿಗೆ ದಾರಿ ಕಾಣದಂತಾಗಿದೆ. ಹಾಗೆ ಕನ್ನಡ ಇಂಡಸ್ಟ್ರಿಗೆ ಬಹುದೊಡ್ಡ ಹೊಡೆತ ಬಿದ್ದಿದೆ. ಎಂಡೊಂಜಿ ಇಲ್ಲೇ ಹೋಪ್ಸಿತ್ತು ಎಂಕ ಅರ್ನ ಬಿಡುದು ಬೇಕೇನೋ ಅದು ಪರಿಚಯ ಇಜ್ಜಿ ಉಮಿಲ್ ಹಿಡ್ದ ಅವ್ರು ಒಂಚೂರು ಎನ್ನ ಪ್ರೊಡ್ಯೂಸರ್ ಕರ್ನಾಕರ್ ಶೆಟ್ಟಿ ಮಸ್ತ್ ಸಪೋರ್ಟ್ ಮಂದಿರ್ತಾರೆ ಮಲ್ತಾರೆ. ಸೊ ಅರ್ದ ಅವ್ರ ಈ ಅರ್ನ ಪರಿಚಯ ಆಗಿತ್ತು ಎಲ್ಲ ಹೆಂಗ್ ಒಂದು ಸ್ಕ್ರಿಪ್ಟ್ ಮಂತ ತಾದು ಒಂದು ಕನ್ನಡ ಇಲ್ಲೇ ಪಿಕ್ಚರ್ ಮಂತ ಒಂಜಿ ಸ್ಕ್ರಿಪ್ಟ್ ಮತ್ತೊಂದು ಅರ್ನಡೆ ಪೋಪಿನಡೆ ಮುಟ್ಟ ಎಂಗ್ಲಿಗೆ ಒಂಜಿ ಹೋಪ್ಸಿತ್ತು ಪುನೀತ್ ಸಾರ್ನ ಕತೆ ಎಡ್ಡೆತ್ತಲ್ಲ ಓಕೆ ಬಂದ ಮಲ್ಪೇರು ಬಂದು ಬಟ್ ಇದು ಎಂಗ್ಲ ಏರ್ನ ಕೈತಲ್ಲಿ ಪೋಪಿನ ಬಂದೆ ಗೊತ್ತಾಗುಜಿ. ಸೊ ಅಂತ ಅರ್ನಾತ್ ಒಂಜಿ ಸಪೋರ್ಟ್ ಮಂತ್ಪುನಕ್ಲು ಆಲ್ಮೋಸ್ಟ್ ಏರ್ಲಿ ಇಜ್ಜೇರು ಯೂತ್ ಇಟ್ಲೆ ಗೊತ್ತು PRK ಪ್ರೊಡಕ್ಷನ್ ಬಂದು ಮಂತದ್ದು ಸುಮಾರು ಜನ ಹೊಸ ಬೇರೆಗೆ ಅವಕಾಶ ಕೊಡ್ತಿರ್ತಾರೆ ಹೊಸ ಬೇರೆಗೆ ಸಿನಿಮಾ ಮಂತೋದಿತ್ತೇರು. ಸೊ ಇಂಚ ಪುನಗ ಆರೇನಿತ ಕಲೆ ಒಂದು ಹೊಸ ಬೇರೆಗೆ ಸಾಧಿಜನಕ ಆಗ್ತದೆ ಅಂಚನೆ ಕನ್ನಡ ಇಂಡಸ್ಟ್ರಿ ಮಸ್ತ್ ಮಲ್ಲ ಪೆಟ್ಟು ಕೊಡುದು ನಾನು. ಪುನೀತ್ ಸರ್ ಜೊತೆ ಸಿನಿಮಾ ಮಾಡೋ ಕನಸು ನನಗೆ ಮಾತ್ರವಲ್ಲ, ಅದೆಷ್ಟೋ ಮಂದಿಗಿದೆ. ಆದರೆ ಅದಕ್ಕೂ ಮುನ್ನ PRK ಪ್ರೊಡಕ್ಷನ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಕನಸು ಸಿಕ್ಕಾಪಟ್ಟೆ ಇತ್ತು. ಇದಕ್ಕಾಗಿ ಸ್ಕ್ರಿಪ್ಟ್ ಕೆಲಸವೂ ಮಾಡ್ತಿದ್ವಿ. ಈ ಮಧ್ಯೆ ಇಂತಹ ಆಘಾತಕಾರಿ ಘಟನೆ ನಡೆದು ಹೋಯಿತು. ಇದೀಗ ನಾವು ಯಾರ ಬಳಿ ಹೋಗಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಎಂದು ರಂಜಿತ್ ಸುವರ್ಣ ಬೇಸರವನ್ನು ವ್ಯಕ್ತಪಡಿಸಿದ್ರು. ಎಕ್ಸಾಕ್ಟ್ಲಿ ಎಂಕಂದತ್ತು ಅವನ ಆಸೆ ಸುಮಾರು ಜನಕ್ಕೆ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಮಾಡ್ಕೊಡು, ಶಿವಣ್ಣ ಪಿಕ್ಚರ್ ಮಾಡ್ಕೊಡು, ಮಲ ಸ್ಟಾರ್ಗೆ ಮಾಡ್ಕೊಡು ಬಂದು.
ಇಂಚಿನ ಆಸೆ ಎಂಕ್ಲೆ ಎತ್ತನು ಬಟ್ ಐದು BRK ಪ್ರೊಡಕ್ಷನ್ ಒಂದು ಪಿಕ್ಚರ್ ಮಾಡ್ಬೋದು ಅಂತ ಭಯಂಕರ ಆಸೆ ಇತ್ತ. ಸೊ ಅರ್ನ ಎತ್ತರೆ ಪನ್ನ ಇಂಗ್ಲೇ ಒಂಚೂರು ಪರಿಚಯದವ್ರ ಆತ್ಮಲ್ಲ ವಿಷಯ ಆದಿತ್ತು ತಾನು ಐಗೋಸ್ಕರ ಸ್ಕ್ರಿಪ್ಟ್ ಮಲ್ತೊಂದಿತ್ತ. ಸೊ ಅದು ಪುನಃ ಇಂಚಿನ ಒಂದು ಸಂಗತಿ ನಡತದು ಮಸ್ತ್ ಆಘಾತ ಅಂದು. ನಾನು ಎಂಗ್ಲು ಏನಾಯ್ತಲ್ಲ ಗೋಪಿನ ಬಂದು ಎಂಗ್ಲೆ ಗೊತ್ತಜ್ಜಿ ಎಂಗ್ಲಿಗೆ ಏನಾದ್ರು ಗುರ್ತಜ್ಜಿ. ಸೊ ಅಡಮಟ್ಟು ಎಂಚ ರೀಚ್ ಆಪಿನ ಬಂದಲ್ಲ ಗೊತ್ತಜ್ಜಿ. ಸೊ ಅವತ್ತಂದೆ ಸುಮಾರು ಸಪೋರ್ಟಿವ್ ಆಗಿತ್ತು ನಾನು. ಅಪ್ಪು ಸರ್ ಉಮಿಲ್ ಚಿತ್ರದ ಹಾಡು ಹಾಡಿದ ಮೇಲೆ ಬೇರೆ ಹಾಡು ಇದ್ರೆ ಹೇಳಿ, ನಾನು ಇನ್ನೊಂದು ತುಳು ಹಾಡು ಹಾಡಬೇಕು ಎಂದು ಹೇಳಿದ್ರು. ಇಂತಹ ಅತ್ಯದ್ಭುತ ಸ್ಟಾರ್ ನಮ್ಮನ್ನು ಅಗಲಿದ್ದಾರೆ ಅಂದರೆ ಇದು ಇಂಡಸ್ಟ್ರಿಗೆ ತುಂಬಲಾರದ ನಷ್ಟ. ಒಳ್ಳೆಯ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಜೊತೆಗಿದ್ದ ಕ್ಷಣಗಳನ್ನು ನಮಗೆ ಯಾವತ್ತೂ ಮರೆಯೋಕೆ ಸಾಧ್ಯವಿಲ್ಲ ಎಂದು ರಂಜಿತ್ ಸುವರ್ಣ ಅಪ್ಪು ಸರ್ ಜೊತೆಗೆ ಕಳೆದ ದಿನಗಳ ಬಗ್ಗೆ ಮೆಲುಕು ಹಾಕಿದ್ರು. ಆರು ಬೊಕ್ಕ ಎಂಕಲ್ಲ ಪಣೋದಿತ್ತೇರು ಉಮಿಲ್ದ ಬೊಕ್ಕ ಗುಡಲ್ಲ ಹೆಂಗೆ ತುಳುಸಾಂಗಿತ್ತನ ಪಣೋಡು ಸುಳುಸಾಂಗಿತ್ತನ ಪಲ್ಲೆ ನಾನು ಬಂದು ಆರು ಇಂಟ್ರೆಸ್ಟ್ ತೊಯ್ದುಕೊಂಡಿತ್ತೇರು. ಸೊ ಅಂಚಿತ್ತಿನ ಒಂದು ಕಲಾವಿದೆ ಅಂಚಿತ್ತಿನ ಒಂದು ಸ್ಟಾರ್ ಇನ್ನು ನಮ್ಮ ಗುರ್ತು ಹೋಗ್ತೇರು ಬಂದಾಗ ನಿಜವಾದಲ ಒಂಜಿ ನಮ್ಮ ಇಂಡಸ್ಟ್ರಿ ಭಾರಿ ಮಲ್ಲ ಪೆಟ್ಟು ಆತು ಮಲ್ಲ ಅವಳ ಆತು ಎಡ್ಡ ವ್ಯಕ್ತಿತ್ವ ಇತ್ತಿನ ಜನ ನಮ್ಮ ಕಲೆ ಒಂದ ಇನಿಕ್ಕೆ. ಸೊ ಎಂಕ್ಲೆಗೆ ಅನ್ನೋಡಿಗೆ ಇತ್ತಿನ ಸಮಯ ಇತ್ತಾಗ್ಲಿ ಎಂಕ್ಲೆ ಮರಪೆರ ಒಂದಿಜ್ಜಿ. ಕೊನೆಗೂ ತುಳುವಿನಲ್ಲಿ ಇನ್ನೊಂದು ಹಾಡು ಹಾಡುವ ಅಪ್ಪು ಸರ್ ಅವರ ಕನಸು ಕನಸಾಗಿಯೇ ಉಳಿಯಿತು. ತುಳು ಚಿತ್ರರಂಗಕ್ಕೆ ಅಪ್ಪು ಸರ್ ನೀಡಿದ ಪ್ರೀತಿ ಪ್ರೋತ್ಸಾಹ ಅಗಾಧ. ಅವರನ್ನು ಕಳೆದುಕೊಂಡು ಕನ್ನಡ ಚಿತ್ರರಂಗ ಮಾತ್ರವಲ್ಲ, ತುಳು ಚಿತ್ರರಂಗವು ಬಡವಾಗಿದೆ. ಅಪ್ಪು ಸರ್ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಎನ್ನುವುದೇ ನಮ್ಮ ಪ್ರಾರ್ಥನೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.